ವುಡ್ಗೆ ಏನಾಗಿದೆ? ಒಂದೆಡೆ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳು ಸೋತು ಸುಣ್ಣವಾಗಿ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ಗಳೇ ಮುಂದೆ ಬರ್ತಾ ಇಲ್ಲ. ಈ ಮಧ್ಯೆ ಕಂಗೆಟ್ಟು ಮಕಾಡೆ ಮಲಗಿದ್ದ ಕೋಸ್ಟಲ್ ವುಡ್ ಅನ್ನು ಮೇಲೆತ್ತಿದ್ದು ಮಾತ್ರವಲ್ಲದೆ ತುಳು ಚಿತ್ರದ ತಾಕತ್ತು ಏನೆಂಬುದನ್ನು ತೋರಿಸಿಕೊಟ್ಟ ಗಿರ್ಗಿಟ್ಗೆ ಇದೀಗ ಸ್ಟೇ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆಯೂ ಹೇಳ್ತೀವಿ. ಅದಕ್ಕೂ ಮುನ್ನ ಈ ಸ್ಟೇ ಆರ್ಡರ್ ಪ್ರತಿಭಟನೆ ಇದೆ ಮೊದಲೇನಲ್ಲ. ಈ ಹಿಂದೆಯೂ ಇದೇ ಪ್ರತಿಭಟನೆ ತುಳು ಚಿತ್ರವೊಂದರ ವಿರುದ್ಧ ನಡೆದಿದೆ. ಇದು ಜಸ್ಟ್ ಹಿಸ್ಟರಿ ರಿಪೀಟ್ ಅಷ್ಟೇ. ಅದು ಮಾರ್ಚ್ 23, 2018 ಅಂದು ತುಳುನಾಡಿನಾದ್ಯಂತ ಅಪ್ಪೆ ಟೀಚರ್ ತೆರೆ ಕಂಡಿತ್ತು. ಆರಂಭದಿಂದಲೇ ಸಖತ್ ಹವಾ ಕ್ರಿಯೇಟ್ ಮಾಡಿದ ಅಪ್ಪೆ ಟೀಚರ್ ತುಳುನಾಡು ಸೇರಿದಂತೆ ರಾಜ್ಯ, ದೇಶ, ವಿದೇಶಗಳಲ್ಲಿ ಆರ್ಭಟಿಸಿತ್ತು. ಅದೇ ರೀತಿ ಬಾಕ್ಸ್ ಆಫೀಸ್ ಅಲ್ಲೂ ಧೂಳೆಬ್ಬಿಸಿತ್ತು. ಎಲ್ಲಾನು ಚೆನ್ನಾಗಿಯೇ ನಡೀತಾ ಇದ್ರೆ ಟೀಚರ್ಗೆ ಪ್ರಾಬ್ಲಮ್ ಒಂದು ಎದುರಾಯಿತು. ಅದು ಜೂನ್ 2018 ಚಿತ್ರ ತೆರೆ ಕಂಡು ಅದಾಗಲೇ 100 ದಿನಗಳ ಸಂಭ್ರಮಾಚರಣೆಯನ್ನು ಚಿತ್ರತಂಡ ಆಚರಿಸಿತ್ತು. 100ರ ಸಂಭ್ರಮದಲ್ಲಿದ್ದ ಟೀಚರ್ ಗ್ಯಾಂಗ್ಗೆ ಒಂದಿಷ್ಟು ಮಹಿಳಾ ಸಂಘಟನೆಗಳು ಸಮಸ್ಯೆಯನ್ನು ನೀಡಿದ್ರು. ಮಹಿಳಾ ಸಂಘಟನೆಗಳೆಲ್ಲ ಸೇರಿಕೊಂಡು ಚಿತ್ರದ ವಿರುದ್ಧ ಪ್ರತಿಭಟನೆ ಮಾಡಿದ್ದೇ ಮಾಡಿದ್ದು. ಅಪ್ಪೆ ಎಂಬ ಹೆಸರಿನಿಂದ ಚಿತ್ರದಲ್ಲಿ ನಾಡಿನ ಮಾತೆಯರನ್ನು ಹಾಗೆ ಟೀಚರ್ ಎಂಬ ಹೆಸರಿನಿಂದ ಶಿಕ್ಷಕಿಯರನ್ನು ನಿಂದಿಸಲಾಗಿದೆ. ಅಲ್ಲದೆ ಅತ್ಯಾಚಾರ ಮಾಡಲು ಪ್ರಚೋದಿಸುವ ರೇಪ್ನ ಕೆಟ್ಟ ಸಂಭಾಷಣೆಯನ್ನು ಚಿತ್ರದಲ್ಲಿ ಬಳಸಲಾಗಿದೆ. ಇದು ಮಹಿಳೆಯರ ಮೇಲಿನ ದೌರ್ಜನ್ಯವಾಗಿದೆ. ಅಷ್ಟೇ ಅಲ್ಲದೆ ಈ ಸಿನಿಮಾವು ಪುರುಷರು ಹಾಗೆ ಮಹಿಳೆಯರು ಮುಜುಗರ ಪಡುವ ಸಂಭಾಷಣೆಯನ್ನು ಒಳಗೊಂಡಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಅಷ್ಟೇ ಅಲ್ಲದೆ ರ್ಯಾಲಿ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಈ ಮುನ್ನವೇ ಎಚ್ಚೆತ್ತುಕೊಂಡ ಚಿತ್ರತಂಡ ತೊಂದರೆಯಿಂದ ಪಾರಾಯಿತು. ಇದೀಗ ಗಿರಿಗಿಟ್ನ ಸರದಿ. ಅಂದು ಅಪ್ಪೆ ಟೀಚರ್ಗೆ ಯಾವ ರೀತಿ ಸಮಸ್ಯೆ ಎದುರಾಯಿತು ಅದೇ ರೀತಿ ಇಂದು ಗಿರಿಗಿಟ್ಗೆ ಪ್ರಾಬ್ಲಮ್ ಎದುರಾಗಿದೆ. ಅಂದು 100 ದಿನಗಳ ಬಳಿಕ ಅಪ್ಪೆ ಟೀಚರ್ಗೆ ಪ್ರತಿಭಟನೆಯ ಬಿಸಿ ತಟ್ಟಿದ್ರೆ ಇಂದು ಗಿರಿಗಿಟ್ಗೆ 4ನೇ ವಾರಕ್ಕೆ ಸ್ಟೇ ಆರ್ಡರ್ ಬಂದಿದೆ. ಈ ಚಿತ್ರದಲ್ಲಿ ವಕೀಲರ ಸಮುದಾಯವನ್ನು ಅವಹೇಳನ ಮಾಡಲಾಗಿದೆ. ಅಲ್ಲದೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ವಕೀಲರ ಬಗ್ಗೆ ಕೀಳು ಅಭಿರುಚಿಯಲ್ಲಿ ಅಪಹಾಸ್ಯ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಬಗ್ಗೆ ತುಳು ಪ್ರೇಕ್ಷಕರು ಕೆಂಡಾಮಂಡಲರಾಗಿದ್ದು ಗಿರಿಗಿಟ್ ಚಿತ್ರದ ಬೆನ್ನಿಗೆ ನಿಂತಿದ್ದು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಗಿರಿಗಿಟ್ ಪರ ಬ್ಯಾಡ್ ಬೀಸುತ್ತಿದ್ದಾರೆ. ನಿರಂತರ ಸೋಲಿನಿಂದ ಕಂಗೆಟ್ಟಿದ್ದ ತುಳು ಇಂಡಸ್ಟ್ರಿಯನ್ನು ಮೇಲೆತ್ತಿದ್ದ ಗಿರಿಗಿಟ್ ಚಿತ್ರಕ್ಕೆ ಸ್ಟೇ ಆರ್ಡರ್ ತಂದಿದ್ದು ಕೋಸ್ಟಲ್ ವುಡ್ನಲ್ಲಿ ತಲ್ಲಣ ಸೃಷ್ಟಿಸಿದೆ. ಚಿತ್ರ ಸೋತರೆ ಚಿತ್ರ ಸೋತಿದೆ ಎಂದು ಅಳ್ಬೇಕು, ಗೆದ್ದರೆ ಚಿತ್ರದ ವಿರುದ್ಧ ಪ್ರತಿಭಟನೆ ಅಥವಾ ಸ್ಟೇ ಬರುತ್ತೆ ಎಂದು ಭಯಪಡಬೇಕು. ಒಟ್ಟಿನಲ್ಲಿ ತುಳು ಇಂಡಸ್ಟ್ರಿಯ ಸಹವಾಸವೇ ಬೇಡ ಎಂದು ನಿರ್ಮಾಪಕರು ತುಳು ಚಿತ್ರ ಮಾಡಲು ಹಿಂದೇಟು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈ ಹಿಂದೆ ಸೋಲುವ ಭಯದಲ್ಲಿ ಹಿಂದೇಟು ಹಾಕ್ತಾ ಇದ್ದ ನಿರ್ಮಾಪಕರು ಇದೀಗ ಗೆಲ್ಲುವ ಭಯದಲ್ಲಿ ಚಿತ್ರ ನಿರ್ಮಿಸಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಮುಂದೊಂದು ದಿನ ತುಳು ಚಿತ್ರ ಅನ್ನೋ ಹೆಸರು ಕೇಳ್ತಾ ಇದ್ದಂತೆ ನಿರ್ಮಾಪಕರೆಲ್ಲರೂ ಬೆಚ್ಚಿ ಬೀಳುವ ಪರಿಸ್ಥಿತಿ ನಿರ್ಮಾಣವಾದರೂ ಅಚ್ಚರಿ ಇಲ್ಲ ಎಂದು ಕೋಸ್ಟಲ್ ವುಡ್ನಲ್ಲಿ ಪಿಸು ಪಿಸು ಗುಸುಗುಸು ಮಾತುಗಳು ಕೇಳಿ ಬರ್ತಾ ಇದೆ. ಈ ಎಲ್ಲ ಸಂಕಷ್ಟಗಳನ್ನು ಎದುರಿಸಿ ಗಿರಿಗಿಟ್ ಇದೀಗ ತುಳುನಾಡು ಸೇರಿದಂತೆ ರಾಜ್ಯ, ದೇಶ, ವಿದೇಶಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.